ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಿಂದ ಗ್ರಾಮೀಣ ಭಾಗಗಳನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿ ಬೈಂದೂರು ತಾಲೂಕು ರೈತ ಸಂಘದ ನೇತೃತ್ವದಲ್ಲಿ ಸುದೀರ್ಘ ಅವಧಿಯ ಅನಿರ್ದಿಷ್ಟವಾದಿ ಧರಣಿ ಮತ್ತು ಪ್ರತಿಭಟನೆಗಳು ನಡೀತಾ ಇದ್ದು ಇದೀಗ ಪ್ರತಿಭಟನೆ ನಿರ್ಣಾಯಕ ಘಟ್ಟ ತಲುಪಿದೆ. ಕಳೆದ 1 ವರ್ಷದಿಂದ ಈ ಪ್ರತಿಭಟನೆ ನಿರಂತರವಾಗಿ ನಡೆಯುತ್ತಿದೆ. ಇಂದು ಸೇನೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಗೊಂಡು ತಾಲೂಕು ಕಚೇರಿವರೆಗೂ ಸಾಗಿತು. ಹಸಿರು ಶಾಲು ಬೀಸುವ ಮೂಲಕ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರೈತ ಮುಖಂಡ ದೀಪಕ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯುತ್ತಿದೆ. ಇನ್ನು ಅಧಿಕಾರಿಗಳು ಸ್ಥಳಕ್ಕೆ ಬಂದರೂ ಪ್ರತಿಭಟನಾಕಾರರು ಕ್ಯಾರೆ ಅಂದಿಲ್ಲ. ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರಲೇಬೇಕು ಎಂದು ರೈತರು ಪಟ್ಟು ಹಿಡಿದರು. ರೈತರೊಂದಿಗೆ ಮಹಿಳೆಯರು, ಮಕ್ಕಳು ಭಾರೀ ಸಂಖ್ಯೆಯಲ್ಲಿ ನೆರೆದಿದ್ದರು. ಇನ್ನು ರೈತರ ಹೋರಾಟದ ಸ್ಥಳಕ್ಕೆ ಖ್ಯಾತ ಹೋರಾಟಗಾರ ಅಹಿಂಸ ಚೇತನ್ ಆಗಮಿಸಿ ಬೆಂಬಲ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಅವರು, ರೈತರು ಇದುವರೆಗೆ ಪ್ರತಿಭಟನೆ ಮಾಡಿಯೇ ನ್ಯಾಯವನ್ನ ಪಡೆದುಕೊಂಡಿದ್ದಾರೆ. ನಮ್ಮ ಹೋರಾಟ ತೀವ್ರಗೊಂಡರೆ ನಮಗೆ ನ್ಯಾಯ ಸಿಗುತ್ತದೆ. ನಾಯಕರ ಕುರ್ಚಿ ಅಲುಗಾಡಿಸುವ ಹೋರಾಟ ನಡೆಯಬೇಕಾಗಿದೆ ಎಂದು ಕರೆ ನೀಡಿದರು. ಸರ್ಕಾರಗಳು ರೈತ ವಿರೋಧಿಯಾಗಿದೆ. ಯಾವ ನಾಯಕರಿಗೂ ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರ ಜೀವನಕ್ಕೆ ನ್ಯಾಯ ಬೇಕು ಎಂದರು. ಜಿಲ್ಲಾಧಿಕಾರಿಗಳು ಬೆಳಿಗ್ಗೆಯಿಂದ ಬರಬೇಕು, ಸರ್ಕಾರವೇ ನೀವು ಮಾತಾಡಬೇಕು ಅಂತ ಬಂದಿಲ್ಲ. ಪಾಪ ಒಬ್ಬ ರೈತ ಮಿತ್ರ ಸರ್, ಸಾಧಾರಣ 35 ವರ್ಷದಿಂದ ರೈತ ಸಂಘವನ್ನು ಕಟ್ಟಿ ರಾಜಕಾರಣವನ್ನು ಬಿಟ್ಟು, ರೈತರಿಗೆ ಅನ್ಯಾಯ ಆದಾಗ ರಾಜಕಾರಣವನ್ನು ಬಿಟ್ಟು ರೈತರು ತಿಳಿಯುವುದಂತ ಜೀವಂತ ರೈತರ ಕ್ಷೇತ್ರದ ನಾಯಕ ಇವತ್ತು ಸರ್ ನಾವಿಲ್ಲ. ಆದರೆ ನಾವು ಕೂತು ಅಧಿಕಾರ ತೀರ್ಮಾನವಾದ್ರೆ ಅವಾಗ ಅವ್ರ ಭಯ ಆಗುತ್ತೆ. ಅವಾಗ ಅವ್ರಿಗೆ ನಿಜವಾದ ಕೆಲಸ ಮಾಡಕ್ಕೆ ಒಂದು ಎಚ್ಚರಿಕೆ ಕೊಡ್ತಾರೆ. ಸೊ ಹೋರಾಟ ಒಂದು ಭಾಗ, ಹೋರಾಟದ ಮುಂದಿನ ಭಾಗ, ಅದೊಂದು ರೀತಿ ಅಧಿಕಾರ. ಆ ಅಧಿಕಾರ ನಮ್ಮ ಶಾಸಕರಿಗೆ ಇದುವರೆಗೂ ಕೂಡ ಜಿಲ್ಲಾಡಳಿತವೂ ಕೂಡ ಸಾರ್ವತ್ರಿಕ ಚುನಾವಣೆಗಳು ವೇತನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಪ್ರಕರಣವು ಅಂತಿಮವಾದ ನಂತರ ಪಟ್ಟಣ ಪಂಚಾಯತ್ ಸಾರ್ವತ್ರಿಕ ಚುನಾವಣೆ ನಡೆಯುವುದು ಸೂಕ್ತ ಎಂಬ ಅಭಿಪ್ರಾಯವನ್ನು ನೀಡುತ್ತೀನಿ. ಆದರೆ ಭಾರತ್ ಮಾತಾ ಕಿ ಜೈ ಜವಾನ್, ಜೈ ಜವಾನ್. ರೈತ ಬಾಂಧವರೇ, ಇವತ್ತು ನಾವ್ಯಾರು ಮನೆ ಹೋಗ್ಲಿಕ್ಕೆ ಆಗುದಿಲ್ಲ ಅನ್ಸುತ್ತೆ. ನಾವು ಶಾಸಕರನ್ನ ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡೇ ಹೋಗ್ಬೇಕು. ಆಗುತ್ತಾ ಅನ್ನೋದು ಇದಾವೆ. ಮೊದಲನೇದಾಗಿ ಯಾವ ತರ ಬದಲಾವಣೆ ಆಗಿದೆ ಅಂದ್ರೆ, ಯಾವ ತರ ಪರಿವರ್ತನೆ ಆಗಿದೆ ಅಂದ್ರೆ ಮೇಲಿನಿಂದ ದಯಾ ದಾನ ದಾಕ್ಷಿಣ್ಯ ಅಲ್ಲ, ತಳಮಟ್ಟದ ಹೋರಾಟದಿಂದ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು. ಅದು 1 ವರ್ಷದಿಂದ ನೀವು ಹೋರಾಟ ಮಾಡ್ತಿರೋ ಗಟ್ಟಿ ಶಕ್ತಿಗಳು, ಗಟ್ಟಿ ಕಾರಣಗಳು ನೀವಲ್ಲ. ಈ ವ್ಯವಸ್ಥೆ ನಿಮ್ಮನ್ನ ತಿರಸ್ಕಾರ ಮಾಡ್ತಿರೋದು ನಮ್ಗೆ ಬಹಳ ಗೌರವವಾಗುತ್ತೆ. ನಾವು ಇದನ್ನು ಪರಿವರ್ತಿಸಬೇಕು, ಬದಲಾವಣೆ ಬೇಕು. ನಿಮ್ಮ ಬೇಡಿಕೆ ನ್ಯಾಯಯುತವಾಗಿದೆ, ನಿಮ್ಮ ಬೇಡಿಕೆ ನ್ಯಾಯಯುತವಾಗಿದೆ. ಯಾಕಂದ್ರೆ ಇವತ್ತಿನ ಏನ್ ಮಾಡ್ತಾ ಇದೆ ಈ ಸರ್ಕಾರಗಳು ಅಂದ್ರೆ, ರೈತರ ಪರವಾಗಿ ಅಂತ ಮೀಡಿಯಾದ ಮುಂದೆ ಮಾತಾಡ್ತಾರೆ, ಆದ್ರೆ ರೈತರ ಜಮೀನಿನ ಬಿಡುಗಡೆಯನ್ನು ಗಮನಿಸ್ತಾರೆ. ರೈತರ ಬದುಕಿನ ಮೇಲೆ, ರೈತರ ಹೊಟ್ಟೆ ಮೇಲೆ ನಾಶ ಮಾಡ್ತಾರೆ. ಇದು 86% ರೈತರು 5 ಎಕರೆ ಒಳಗೆಯವರು. ಇದು ನಮ್ಮ ಬಡ ರೀತಿ ಕಷ್ಟದಲ್ಲಿರುವ ರೈತರು. ಈ ರೈತರಿಗೆ ನ್ಯಾಯ ಕೊಡಬೇಕು. ಇದು ಒಂದೇ ಪಕ್ಷ ಅಲ್ಲ, ಕೇಂದ್ರದಲ್ಲೂ ಕೂಡ 660 ರೈತರು ಜೀವ ಕೊಟ್ಟಾದ ಮೇಲೆ ಮಾತ್ರ ರೈತ ವಿರೋಧಿ ಕಾನೂನು ಹುಟ್ಟಾಕಿದ್ರು. ಇವತ್ತು ಯಾರೇ ಮಣ್ಣಿನ ಮಕ್ಕಳು ಮಾತಾಡ್ತಾರೋ ಅವರನ್ನು ಕೂಡ ನಾನು ರೈತರ ಭೂಮಿಯ ರೈತರು ತಗೋಬಹುದು ಅಂತ ಒಂದು ರೀತಿ ಸರ್ಕಾರದ ಮಂಡಿಸ್ತಾರೆ. ಇದೆಲ್ಲ ಕೂಡ ನಮ್ಮ ಅನ್ಯಾಯ ಆಗ್ತಾ ಇದೆ. ನಿಮ್ಮ ಬೇಡಿಕೆ ನಿಜವಾಗ್ಲೂ ನ್ಯಾಯ ಸಿಗಬೇಕು ಅಂದ್ರೆ, ನಿಜವಾಗ್ಲೂ ನಿಮ್ಮ ಬೇಡಿಕೆ ನಮಗೆ ಈ ಸರ್ಕಾರಗಳು ಕುರುಡ ಸರ್ಕಾರಗಳು, ಕಿವುಡ ಸರ್ಕಾರಗಳು ಕೇಳಿಸ್ಕೋಬೇಕು ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಒಂದೇ ಮಾರ್ಗ ಹೇಳ್ಬೋದು. ನಾನು ಆ ಮಾರ್ಗ ಯಾವುದು ಅಂತ ಹೇಳಕ್ ಇಷ್ಟಪಡ್ತೇನೆ. ಒಂದೇ ಮಾರ್ಗ. ಹೋರಾಟ ನೀವು 165 ದಿನ ಮಾಡಿದ್ದೀರಾ, ಆದ್ರೆ ನಿಜವಾಗ್ಲೂ ಆ ಮಾರ್ಗ ಯಾವುದಂದ್ರೆ ನಾವು ಕುರ್ಚಿ ಅಲ್ಲಾಡಿಸೋಣಾಗಬೇಕು. ನಮ್ಮ ಸಿದ್ಧಾಂತ ಯಾವ ರೈತ ಪರವಾಗಿ ನಿಂತಿದ್ದಾರೆ. ಪ್ರತಿಭಟನೆ ಆಗ್ತಾ ಇದೆ. ಯಾತಕ್ಕಾಗಿ, ಯಾಕೆ ಈ ಪ್ರತಿಭಟನೆ ಆಗ್ತಿದೆ ಅಂತೇಳಿ ರೈತ ಮುಖಂಡರು ಇದ್ದಾರೆ ನಮ್ಮೊಟ್ಟಿಗೆ. ಅವರ ಹತ್ರನೇ ಕೇಳ್ಕೊಳ್ಳೋಣ. ಸರ್, ಯಾವಕ್ಕೋಸ್ಕರ ಈ ಒಂದು ಪ್ರತಿಭಟನೆ ಆಗ್ತಾ ಇದೆ ಸರ್? ನಾನು ದೀಪಕ್ ಕುಮಾರ್ ಶೆಟ್ಟಿ ಅಂತ, ಬೈಂದೂರು ತಾಲೂಕು ರೈತ ಸಂಘದ ಅಧ್ಯಕ್ಷ. ಸಾಧಾರಣ 1 ವರ್ಷಗಳಿಂದ ಗ್ರಾಮೀಣ ಪ್ರದೇಶಗಳನ್ನು ಗ್ರಾಮ ಪಂಚಾಯತ್ ಮಾಡಬೇಕಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಇದು ಪಟ್ಟಣ ಪಂಚಾಯತ್. ಈ ಪಟ್ಟಣ ಪಂಚಾಯತಿಗೆ ಗ್ರಾಮೀಣ ಪ್ರದೇಶಗಳನ್ನು ಸೇರಿಸ್ಕೊಂಡು ಮಾಡಿದ್ದಾರೆ. ನಾವು 1 ವರ್ಷದಿಂದ ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರಕ್ಕೆ, ಎಲ್ಲರಿಗೂ ನಾವು ಮನವಿ ಮಾಡ್ತಾ ಇದ್ದೇವೆ, ಇನ್ನು ಆದಷ್ಟು ಬೇಗ ನಮಗೆ ಪಂಚಾಯತ್ ಮಾಡಿಕೊಡಿ ಅಂತ. 1 ವರ್ಷದಿಂದ ನಾವು ಜಿಲ್ಲಾಧಿಕಾರಿಗಳೇ ಮುದುಕಿ ಹಾಕಿದ್ದೇವೆ, ತಾಲೂಕು ಕಚೇರಿ ಮುದುಕಿ ಹಾಕಿದ್ದೇವೆ. ಬೇಕಾದಷ್ಟು ಪ್ರತಿಭಟನೆ ಮಾಡಲು ಇವತ್ತಿನವರೆಗೂ ನಮಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರದಲ್ಲಿ ಜಿಲ್ಲಾಡಳಿತ ಮಾಡ್ತಾ ಇಲ್ಲ. ಆದ್ದರಿಂದ
1 ವರ್ಷದವರೆಗೆ ಶಾಂತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದ್ದೀವಿ. ಇವತ್ತು ರೈತರಿಗೆ 90% ಆಗ್ತಾ ಇಲ್ಲ, ಅಕ್ರಮ ಸಕ್ರಮ ಆಗ್ತಾ ಇಲ್ಲ, ಗ್ರಾಮೀಣ ಕಪ್ಪಾಗ ಆಗ್ತಾ ಇಲ್ಲ, ಸರ್ಕಾರದ ರೈತರ ಯೋಜನೆಗಳು ಸಿಗ್ತಾ ಇಲ್ಲ. ಹೀಗಿರ್ತಕ್ಕ ದೊಡ್ಡ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇವತ್ತು ರೈತರ ಪಾಲಿಗೆ ಬಂದಿದೆ. ಇವತ್ತು ರೈತರು ಹೆಚ್ಚು ರೊಚ್ಚಿಗೆದ್ದಿದ್ದಾರೆ. ನಮಗೆ ನ್ಯಾಯವನ್ನು ಕೊಡದೇ ಇದ್ರೆ ಖಂಡಿತವಾಗಿ ನಾವು ಬಿಡುವುದಿಲ್ಲ. ರೈತರ ಆತ್ಮಹತ್ಯೆ ಆಗ್ಬೋದು. ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದು ಸರ್ಕಾರ ಮತ್ತು ಜಿಲ್ಲಾಡಳಿತ ಗಂಭೀರವಾಗಿ ಇವತ್ತು ಪರಿಗಣನೆ ಮಾಡಬೇಕು. ಗಂಭೀರವಾಗಿ ಪರಿಗಣನೆ ಮಾಡ್ತಾ ಇದ್ರೆ ದೊಡ್ಡ ರೀತಿಯಾದಂಥ ಹೋರಾಟಕ್ಕೆ ನಾವು ಕೈ ಹಾಕ್ತೇವೆ. ನಾವು ಖಂಡಿತವಾಗಿ ಬಿಡುವುದಿಲ್ಲ. ಗೊತ್ತಿರಲಿ, ಇವತ್ತು ಈ ದೇಶದ ಶಕ್ತಿ ರೈತ ಶಕ್ತಿ, ಈ ದೇಶದ ಶಕ್ತಿ ಸೈನಿಕ ಶಕ್ತಿ. ನಮ್ಮ ರೈತರಿಗೆ ಅನ್ಯಾಯ ಆದರೆ, ರೈತರಿಗೆ ತೊಂದರೆ ಆದರೆ ಖಂಡಿತವಾಗಿ ರೈತರು ಬಿಡುವುದಿಲ್ಲ. ನಮಗೆ ಸಾಕಾಗಿದೆ. 1 ವರ್ಷ ನಾವು ಬೀದಿ ಮೇಲೆ ಕೂತ್ಕೊಂಡಿದ್ದೇವೆ. ನಮಗೆ ಈ ರಾಜಕಾರಣಿಗಳು ಬೇವರ್ಸಿಗಳು ನಮ್ಮ ನ್ಯಾಯ ಕೊಡ್ತಾ ಇಲ್ಲ, ಅನ್ಯಾಯ ಮಾಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗಿದ್ದಾರೆ. ನೋಡಿ, ಇವತ್ತು ಇಲ್ಲಿ ದೊಡ್ಡ ಹೋರಾಟ ಆಗ್ತಾ ಇದೆ. ಬೈಂದೂರಿನ ಜನಪ್ರತಿನಿಧಿಗಳು, ರಾಜಕೀಯ ನಾಯಕರು ಎಲ್ಲ ಸತ್ತೋಗಿದ್ದಾರೆ. ಅವರು ಎಲ್ಲ ಸತ್ತೋಗಿದ್ದಾರೆ ಅವರು. ಇಲ್ಲಿ ನಿಮ್ಮ ಮತದಾರರು ಈಗ ದೂರದ ಜಯಪ್ರಕಾಶ್ ಹೆಗಡೆ ಬಂದಿದ್ದಾರೆ. ಇಲ್ಲಿಯ ನಾಯಕರು, ಇಲ್ಲಿಯ ರಾಜಕೀಯ ನಾಯಕರು ಬರಲಿಲ್ಲ. ಎಲ್ಲಿ ಹೋಗಿದ್ದಾರೆ ನಾಯಕರುಗಳು? ಎಲ್ಲಿ ಹೊಂದಾಣಿಕೆ ನಿಮ್ದು? ನ್ಯಾಯ ಕೊಟ್ಟರೆ ಬಿಡುದಿಲ್ಲ, ಗೊತ್ತಿರಲಿ. ಎಸ್, ಇದು ರೈತರ ಆಕ್ರೋಶ. ಯಾಕಂತ ಹೇಳಿದ್ರೆ ಕೆಲವೊಂದು ಗ್ರಾಮಗಳನ್ನು ಪಟ್ಟಣಕ್ಕೆ ಸೇರಿಸಲಾಗುತ್ತೆ ಎಂಬ ಒಂದು ವಿರುದ್ಧ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ಈ ಒಂದು 1 ವರ್ಷದಿಂದ ನಡೆಯುವಂಥ ಈ ಪ್ರತಿಭಟನೆ ಇಂದು ತಾರಕ್ಕೇರಿದ್ದು ರಸ್ತೆ ತಡೆದೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಂದಿನ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಸತಸಿದ್ಧ ಎಂದು ರೈತ ಮುಖಂಡರು ಹೇಳ್ತಿದ್ದಾರೆ. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಗುಡ್ಲ 24x7.